ನಮಸ್ಕಾರ, ನಾನು ಶ್ವೇತಾ ಶೀಟ್. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ ಸಹ ಪ್ರಾಯೋಜಕರಾಗಿ ವಿಡಿಜಿ ಎಂಟರ್ಪ್ರೈಸಸ್ ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ವಿಚಾರ, ರೈಲು ಹಳಿಯ ಅಳಿದಾರಿಗೆ ಕೊನೆಗೂ ಮುಕ್ತಿ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕೇರಳ ಭಾಗದಿಂದ ಮಂಗಳೂರು ನಗರ ಸಂಪರ್ಕಕ್ಕೆ ಇರುವ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ಸಂಚಾರಕ್ಕೆ ಮುಕ್ತಗೊಂಡಿದೆ. ಸಚಿವ ಬೈರತಿ ಸುರೇಶ್ ಅವರು ನೂತನ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿದ್ರು. ಜಪ್ಪಿನಮಗೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಿಂದ ಮಂಗಳೂರು ನಗರ ಸಂಪರ್ಕಕ್ಕೆ ಇರುವ ಪ್ರಮುಖ ರಸ್ತೆ ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ರವಿವಾರದಿಂದ ಸಂಚಾರಕ್ಕೆ ಮುಕ್ತವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ನಗರಾಭಿವೃದ್ಧಿ ಸಚಿವ ಸುರೇಶ್ ಬಿಎಸ್ ಸಹಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸ್ಥಳೀಯರ ಉಪಸ್ಥಿತಿಯಲ್ಲಿ ವಾಹನ ಸಂಚಾರಕ್ಕೆ ಚಾಲನೆ ನೀಡಲಾಯಿತು. ನಗರದಲ್ಲಿ ಆಗುವ ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಬಹುಬೇಗ ಸಂಪರ್ಕ ಪಡೆದುಕೊಳ್ಳಲು ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಆಗಬೇಕು ಎನ್ನುವುದು ಸಾರ್ವಜನಿಕರ ಹಲವು ವರ್ಷಗಳ ಕನಸು. ಇದರ ಹಿಂದೆ ತುಳುನಾಡ ರಕ್ಷಣಾ ವೇದಿಕೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ ಮಾಡಿತ್ತು. ಇದೇ ಕಾರಣಕ್ಕೆ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ಯೋಜನೆಗೆ 2021ರ ಮಾರ್ಚ್ನಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗಿತ್ತು. 2022ರ ಡಿಸೆಂಬರ್ 21ರಂದು ರಸ್ತೆ ಸಂಚಾರ ಮುಚ್ಚಲಾಗಿತ್ತು. ಆ ನಂತರ ಅನೇಕ ಡೆಡ್ಲೈನ್ ಹೇಳಿದ್ರೂ ಯೋಜನೆ ಪೂರ್ಣಗೊಂಡಿರಲಿಲ್ಲ. ಕೊನೆಗೆ ಅಂಡರ್ ಪಾಸ್ ಸಂಚಾರಕ್ಕೆ ಅವಕಾಶ ಸಿಕ್ಕಿದ್ದು ಸಾರ್ವಜನಿಕರಲ್ಲಿ ಖುಷಿ ತಂದಿದೆ. ಕೇರಳ ಮಂಗಳೂರು ಮಧ್ಯೆ ಪ್ರತಿನಿತ್ಯ 10 ರೈಲುಗಳು ಅತ್ತಿಂದಿತ್ತ ಸಂಚರಿಸುತ್ತವೆ. ಈ ರೈಲು ಮಹಾಕಾಳಿ ಪಡ್ಪು ಮೂಲಕ ಸಾಗುವ ವೇಳೆ ವಾಹನ ಸಂಚಾರ ಸ್ಥಗಿತಗೊಳ್ಳುತ್ತದೆ. ಈ ಕಾರಣಕ್ಕಾಗಿ ರಸ್ತೆ ಬ್ಲಾಕ್ ಆಗಿ ತೊಕ್ಕೊಟ್ಟು ಮಂಗಳೂರು ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುವ ಪ್ರಮೇಯ ಇಲ್ಲಿ ನಿತ್ಯದ ಸಂಗತಿಯಾಗಿತ್ತು. ಇಕ್ಕಟ್ಟಿನ ರಸ್ತೆಯಲ್ಲಿ ವಾಹನ ಸಂಚರಿಸಲು ಆಗದೆ ಸಂಕಷ್ಟ ಎದುರಾಗಿತ್ತು. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಗೊಂಡಿದ್ದು ಈ ಭಾಗದ ಸಮಸ್ಯೆಗೆ ಮುಕ್ತಿ ದೊರೆಯುವ ನಿರೀಕ್ಷೆಯಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಅಂದರೆ ಹಲವಾರು ಹೋರಾಟ ಪ್ರತಿಭಟನೆಯ ನಂತರ ಈ ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ಸಂಚಾರಕ್ಕೆ ಮುಕ್ತಗೊಂಡಿದೆ ಸರ್. ಅಂದರೆ ಏನು 2022 ಡಿಸೆಂಬರ್ 21ರಂದು ಈ ರಸ್ತೆ ಬಂದ್ ಮಾಡಿದ್ರು. ಅವಾಗಿನಿಂದ ಏನು ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾನೆ ಬರ್ತಿದ್ರು. ಇವಾಗಂತೂ ಫೈನಲಿ ಓಪನ್ ಮಾಡಿದ್ದಾರೆ. ಮಂಗಳೂರು ನಗರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅದರ ಅಂಗವಾಗಿ ಈ ಅಂಡರ್ ಪಾಸ್ ನಿರ್ಮಾಣ ಆಗಿದೆ. ರೈಲ್ವೆ ಹಳಿಯನ್ನು ಟಚ್ ಮಾಡದೆ ಅದರ ಕೆಳಗಡೆ ದ್ವಿಮುಖ ಸಂಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ದೊಡ್ಡ ಸಮಸ್ಯೆ ಏನಿತ್ತು ಅಂತ ಹೇಳಿದರೆ, ರೈಲ್ವೇಸ್ಗೆ ಯಾವುದೇ ರೀತಿಯ ಸಂಚಾರಕ್ಕೆ ಅಡೆತಡೆಯಾಗದಂತೆ ಅಲ್ಲಿ ಕೆಲಸ ನಿರ್ವಹಿಸಬೇಕಿತ್ತು. ಆದ್ದರಿಂದಾಗಿ ಆ ಕೆಲಸವನ್ನು ಅಷ್ಟು ಸುಸೂತ್ರವಾಗಿ ನಡೆಸಿದ್ದಾರೆ. ಆದರೂ ಒಂದು ವರ್ಷದ ಒಳಗೆ ಮುಗಿಯಬೇಕಾದಂತಹ ಕೆಲಸ ಇಂತೂ 5 ವರ್ಷಗಳ ಕಾಲ ಎಳೆದು ಆ ಜಾಗದ ಜನರಿಗೆ ರೋಸಿ ಹೋಗುವಷ್ಟು ಮಟ್ಟಕ್ಕೆ ಹೋಗಿತ್ತು. ಸ್ಥಳೀಯರು, ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದರು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅದರ ವಿನ್ಯಾಸವನ್ನು ಸಹ ಬದಲಾಯಿಸುವಂಥ ಪ್ರಯತ್ನ ನಡೆಯಿತು. ಯಾಕಂತ ಹೇಳಿದರೆ, ಅದು ಮೊದಲು ಮೊಯ್ಲಿಕೆರೆ ಅಂತ ಒಂದು ಕೆರೆ ಪ್ರದೇಶ ಆಗಿತ್ತು. ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಅಪಾಯ ಇದೆ, ಅದರಿಂದಾಗಿ ವಿನ್ಯಾಸ ಬದಲಾಯಿಸಬೇಕು ಅಂತ ಹೇಳಿ ಕೂಗಿತ್ತು. ಅಂತೂ ಇಂತೂ ಎಲ್ಲ ತಜ್ಞ ಇಂಜಿನಿಯರ್ಗಳೆಲ್ಲ ಸೇರಿ ಯಾವುದೇ ರೀತಿಯ ತೊಂದರೆ ಆಗದಂಥ ರೀತಿಯಲ್ಲಿ ಅಂಡರ್ ಪಾಸನ್ನು ನಿರ್ಮಿಸಿದ್ದಾರೆ. ಆದರೂ ಆತಂಕ ತಪ್ಪಿದ್ದಲ್ಲ. ಈ ಬಾರಿಯ ಮಳೆಗಾಲದಲ್ಲಿ ಅದರ ಪರಿಣಾಮವನ್ನು ನೋಡಬೇಕು. ಒಂದು ವೇಳೆ ಮಳೆಗಾಲದಲ್ಲಿ ಅಲ್ಲಿ ನೀರು ನಿಲ್ಲುವಂತಹ ಪರಿಸ್ಥಿತಿ ಇಲ್ಲದೇ ಇದ್ದಲ್ಲಿ, ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರಂತ ಹೇಳ್ತಾ ಇದ್ದಾರೆ. ಅದು ಸಮರ್ಪಕವಾಗಿದ್ದರೆ ಯಾವ ಸಮಸ್ಯೆಯೂ ಇಲ್ಲ.
ಈ ಅಂಡರ್ ಪಾಸ್ನಿಂದ ಮಂಗಳೂರು ನಗರಕ್ಕೆ 10 ಹಲವು ಪ್ರಯೋಜನಗಳಿವೆ. ಹೌದು ಅಂತ ಹೇಳಿದ್ರೆ ಕೇರಳ ಭಾಗದಿಂದ ಬರುವಂತಹ ಪ್ರಯಾಣಿಕರು ನೇರವಾಗಿ ಮಂಗಳೂರು ನಗರಕ್ಕೆ ಸುಲಭ ದಾರಿಯ ಮೂಲಕ ಸಂಪರ್ಕ ಮಾಡ್ಬೋದು. ನಿಮಗೆ ಉಳ್ಳಾಲ ಬ್ರಿಡ್ಜ್ ದಾಟಿದ ಕೂಡಲೇ ಲೆಫ್ಟಿಗೆ ಈ ರಸ್ತೆ ಕವಲು ಹೊಡೀತದೆ. ಅಲ್ಲಿಂದ ಬಂದರೆ ನೀವು ನೇರವಾಗಿ ವಿದಿನ್ 10 ಮಿನಿಟ್ಸಲ್ಲಿ ಸ್ಟೇಟ್ ಬ್ಯಾಂಕ್ ಪರಿಸರವನ್ನು ಟಚ್ ಮಾಡಲಿಕ್ಕಾಗತ್ತೆ. ಅಲ್ಲಿಂದ ನಿಮಗೆ ಪಂಪ್ವೆಲ್ಗೆ ಬರುವಷ್ಟು ಹೊತ್ತಿನಲ್ಲಿ ನೀವು ಸ್ಟೇಟ್ ಬ್ಯಾಂಕಿಗೆ ರೀಚ್ ಮಾಡಲಿಕ್ಕಾಗುತ್ತೆ. ಸಿಟಿ ಒಳಗೆ ಬರುವವರಿಗೆ, ಹೈವೇಲಿ ಹೋಗುವವರು ಹೋಗ್ತಾ ಇರ್ತಾರೆ. ಸಿಟಿ ಒಳಗೆ ಬರುವಂಥ ಅವಶ್ಯಕತೆ ಇದ್ದವರು ಕೇವಲ 10 ನಿಮಿಷದಲ್ಲಿ ಸಿಟಿಯ ಮಧ್ಯಭಾಗಕ್ಕೆ, ಯಾಕಂದರೆ ಹಾರ್ಟ್ ಆಫ್ ದಿ ಸಿಟಿ ಅಂತ ನಾವು ಏನು ಹೇಳ್ತೇವೆ, ಸ್ಟೇಟ್ ಬ್ಯಾಂಕ್ ಪರಿಸರ ಇರ್ಬೋದು, ಲೇಡಿಗೇಶ್ವರ ಪರಿಸರ, ಅಪ್ಪನಗಟ್ಟೆ ಪರಿಸರ, ಇದೆಲ್ಲ ಹಾರ್ಟ್ ಆಫ್ ದಿ ಸಿಟಿ. ಆ ಪರಿಸರಕ್ಕೆ ನಿಮಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಇದನ್ನು ಇಷ್ಟು ಬೇಗ ತರಾತುರಿಯಿಂದಂತಲ್ಲ, ಲೋಕಾರ್ಪಣೆಗೊಳಿಸಲಿಕ್ಕೆ ಇನ್ನಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತಿದ್ದಾರೋ ಏನೋ. ಆದರೆ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿದ್ರು. ಯಾಕಂತೇಳಿ ಅದನ್ನು ಲೋಕಾರ್ಪಣೆ ಮಾಡಲೇಬೇಕು, ಅದನ್ನು ಓಪನ್ ಮಾಡಬೇಕು, ಅನಿವಾರ್ಯತೆ ಇದೆ. ಯಾಕಂತ ಹೇಳಿದರೆ ಕಂಕನಾಡಿಯ ಕರಾವಳಿ ಬೈಪಾಸ್ನಿಂದ ಪಂಪ್ವೆಲ್ ಸಂಪರ್ಕ ಮಾಡುವ ರಸ್ತೆಯನ್ನು ದುರಸ್ತಿ ಮಾಡಬೇಕಿದೆ. ಅದು ಶತಮಾನದ ಕೊರಗು, ಅದು ಆ ರಸ್ತೆ. ಯಾವುದೇ ರೀತಿಯಲ್ಲಿ ಅಲ್ಲಿ ಡಾಮರು ಹಾಕಿದರೂ ಅಲ್ಲಿ ಡಾಮರು ನಿಲ್ಲಲ್ಲ, ಹೊಂಡ ಗುಂಡಿಗಳು ಇದು ಆಗ್ತದೆ. ಮತ್ತು ಅದರ ಅಡಿಯಲ್ಲಿ ನೀರಿನ ಪೈಪ್ಲೈನು, ಬೇರೆ ಬೇರೆ ಪೈಪ್ಲೈನ್ಗಳೆಲ್ಲ ಅದು ಹೋಗಿದಂಥ ಸಂದರ್ಭ ಇದೆ. ಅದನ್ನೆಲ್ಲ ತೆಗೆದು ಅದನ್ನು ದುರಸ್ತಿ ಮಾಡಬೇಕು. ಅದರಿಂದ ಸುಮಾರು 6 ತಿಂಗಳ ಕಾಲ, ಅವ್ರು ಹೇಳಿದ್ದು 3 ತಿಂಗಳು ಅಂತೇಳಿ, ಆದರೂ ನಾವು 3 ತಿಂಗಳು ಎಕ್ಸೆಸ್ ಕೊಟ್ಟು 6 ತಿಂಗಳ ಕಾಲ ಆ ರಸ್ತೆಯನ್ನು ಮುಚ್ಚಬೇಕಾದ ಅನಿವಾರ್ಯತೆ ಇದೆ. ಆ ಮುಚ್ಚಬೇಕಾದ ಅನಿವಾರ್ಯತೆ ಇರುವಾಗ ನೀವು ಹಳೆ ಕಂಕನಾಡಿ ರಸ್ತೆಯನ್ನು ಬಳಸ್ಕೊಳ್ಬೇಕಾಗತ್ತೆ. ಹಳೆ ಕಂಕನಾಡಿ ರಸ್ತೆ ಅದು ದ್ವಿಮುಖ ರಸ್ತೆಯಲ್ಲ, ಅದು ಏಕಮುಖ ರಸ್ತೆ. ಅದರಿಂದಾಗಿ ಮಂಗಳೂರು ನಗರಕ್ಕೆ ಬರುವವರು ಅನಿವಾರ್ಯವಾಗಿ ಇದೇ ಅಂಡರ್ ಪಾಸ್ನ ಮೂಲಕವೇ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಕಂಕನಾಡಿ ಇಂದ ಪಂಪ್ವೆಲ್ ಸಂಪರ್ಕ ಮಾಡುವ ರಸ್ತೆಯನ್ನು ಮುಚ್ಚುವುದರಿಂದ ಈಗಾಗಲೇ ಅದನ್ನು ಹಳೆಯ ರಸ್ತೆಯನ್ನು, ಹಳೆ ಕಂಕನಾಡಿ ರಸ್ತೆಯನ್ನು, ಬೈಪಾಸ್ ರಸ್ತೆ ಆಗುವ ಮೊದಲು ಒಂದು ರಸ್ತೆ ಇತ್ತು, ಈಗಲೂ ಇದೆ ಆ ರಸ್ತೆ, ಮನೋಹರ ವಿಲಾಸ ಎದುರುಗಡೆಯಿಂದ ಪಂಪ್ವೆಲ್ಗೆ ಹೋಗುವಂಥ ರಸ್ತೆ. ಆ ರಸ್ತೆಯನ್ನು ಸ್ವಲ್ಪ ಅಗಲಗೊಳಿಸಿ ಕೆಲಸ ಮಾಡ್ತಾ ಇದ್ದರೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಅದರಲ್ಲಿ ಅಗಲಗೊಳಿಸಲಿಕ್ಕೆ ಜಾಗದ ಕೊರತೆ ಇದೆ. ಬೇಕಾದ್ರೆ ಒಂದು ಸೈಡಲ್ಲಿ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋರ್ದು ಹಾಸ್ಪಿಟ್ಲ್ ಇದೆ, ಅವರಿಗೆ ಸಂಬಂಧಪಟ್ಟ ಜಾಗ ಇರೋದು. ರಸ್ತೆಯ ಬಲಬದಿಗೆ ಮಾತ್ರ ಖಾಸಗಿ ಜಾಗಗಳಿರೋದು. ಅದು ಸಹ ತುಂಬ ತಗ್ಗು ಪ್ರದೇಶದಲ್ಲಿರುವಂಥ ಜಾಗಗಳು. ಯಾಕಂತ ಹೇಳಿದರೆ ಅದು ಓವರಾಲ್ ಆಗಿ ನಿಮಗೆ ಪಂಪ್ವೆಲ್ಗೆ ಬರುವಾಗ ಅದು ತಗ್ಗು ಪ್ರದೇಶವಾಗಿ ಇದೆ. ಅದನ್ನು ಆ ರಸ್ತೆಯನ್ನು ಅಗಲಗೊಳಿಸುವಂಥ ಪ್ರಮೇಯ ಇಲ್ಲ, ಅವಕಾಶಗಳು ಇಲ್ಲ. ಅದರಿಂದಾಗಿ ಅದೇ ರಸ್ತೆಯನ್ನು ಒನ್ ವೇ ಮಾಡಬೇಕಾಗ್ತದೆ. ಒನ್ ವೇ ಮಾಡಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ಈ ರಸ್ತೆ, ಅದು ಮಂಕಾಳಿ ಪಡಪು ಅಂಡರ್ ಪಾಸ್ ಅತ್ಯಂತ ಪ್ರಮುಖವಾದಂಥದ್ದು. ಸರ್, ನಮ್ಮ ಜೊತೆ ಸಂಪರ್ಕದಲ್ಲಿ ತುರುವೆ ಅಧ್ಯಕ್ಷರಾದಂತಹ ಯೋಗೇಶ್ ಶೆಟ್ಟಿ ಜಪ್ಪು ಅವರಿದ್ದಾರೆ. ಹಲೋ 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 ಸರ್, ನಮಸ್ತೆ. ಕೇಳ್ತಿಲ್ಲ ಮೇಡಮ್ ವಾಯ್ಸ್. ಇವಾಗ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆಯಾ? ಅಷ್ಟು ಕೇಳ್ತಿಲ್ಲ, ಹೇಳಿ ಮೇಡಮ್, ಪರವಾಗಿಲ್ಲ. ಈಗ ಸರ್, ಕೊನೆಗೂ ಏನು ಮಹಾಕಾಳಿ ಪಡಪು ರೈಲ್ವೆ ಅಂಡರ್ ಪಾಸ್ ಸಂಚಾರಕ್ಕೆ ಆರಂಭ ಆಗಿದೆ ಸರ್, ಏನ್ ಹೇಳ್ತೀರಾ? ಅದೇ ಮೇಡಮ್, ಹೇಗಾದ್ರೂ ಕಳೆದ 4 ವರ್ಷದ ನಿರಂತರ ಒಂದು ವಿಳಂಬ ಕಾಮಗಾರಿಯಿಂದ ನಮ್ಮ ಒಂದು ದಶಕಗಳ ಹೋರಾಟಕ್ಕೆ ಒಂದು ಅಂತೂ ಇಂತೂ ಒಂದು ಕೊನೆ ಬಿದ್ದಿದೆ. ಅದರಿಂದಾಗಿ ನಾವು ಎಲ್ಲರೂ ಕೂಡ ಒಂದು ಸಂತೋಷದ ವಿಷಯ. ಯಾಕೆಂದ್ರೆ ಹೇಗೂ 10 ವರ್ಷದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟಕ್ಕೆ ಜನರ ಇದಕ್ಕೆ ಒಂದು ಕೊನೆಗೂ ಒಂದು ಇದು ಅಂದ್ರೆ ಉದ್ಘಾಟನೆ ಆಯಿತು. ಆದ್ರೆ ಅದರ ಮಧ್ಯದಲ್ಲಿ ಕೂಡ ಒಂದು ಬೇಸರ ಅಂದ್ರೆ
ನಾವು ಒಂದು ಲಾಸ್ಟ್ ಟೈಮ್ ಒಂದು ಬೇಡಿಕೆ ಇಟ್ಟಿದ್ದೆವು. ಹಾ ಯಾವುದೇ ಕಾರಣಕ್ಕೆ ಸಹ ನೀವು ಒಂದು ಈ ಮಳೆಗಳ ಕೊನೆಗೊಳ್ಳುವ ತನಕ ನಮ್ಮ ಈಗಿರೋ ಪ್ರಸ್ತುತ ಇರುವಂತ ರೈಲ್ವೆ ಗೇಟ್ ಅನ್ನು ಶಾಶ್ವತವಾಗಿ ಮುಚ್ಚಬಾರ್ದು ಅಂತ ಹೇಳ್ಕೊಂಡು ನಾವು ಒಂದು ಡಿಮಾಂಡ್ ಇಟ್ಟಿದ್ದೆವು. ಆದ್ರೆ ನಿನ್ನೆ ತಾನೇ ರಾತ್ರಿಯೇ ಅದರಲ್ಲಿ ಸ್ವಲ್ಪ ಅಂದ್ರೆ ಹೊಂಡ ಎಲ್ಲ ಇಟ್ಟು ವೆಹಿಕಲ್ ಹೋಗದೆ ಮಾಡಿದ್ದಾರೆ. ನಾವ್ ಹೇಳುದು ಅಟ್ಲೀಸ್ಟ್ ನೀವು ಬೇಕಿದ್ರೆ ಗೇಟ್ ಅನ್ನು ಪರ್ಮನೆಂಟ್ ಬೇಕಿದ್ರೆ ಇದು ಅಂದ್ರೆ ಬೀಗ ಹಾಕಿಬೇಕು ಅಥವಾ ಯಾವ್ದಾದ್ರು ಬೇಲಿ ತರ ಹಾಕಿ, ಬಟ್ ಗೇಟ್ ಅನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಬಾರ್ದು ಅಂತ ನಮ್ಮ ಬೇಡಿಕೆ ಇತ್ತು. ಆದ್ರೆ ಒಂದು ವೇಳೆ ಅವರು ಸಂಪೂರ್ಣವಾಗಿ ಗೇಟ್ ಅನ್ನು ತೆರವುಗೊಳಿಸಿದ್ರೆ ಮುಂದಿನ ಮಳೆಗಾಲದಲ್ಲಿ ನಮ್ಗೆ ಒಂದು ಆತಂಕ ಎದುರಾಗಿದೆ. ಅಲ್ಲಿ ನೀರು ನಿಂತ್ರೆ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತ ಒಂದು ನಮ್ಗೆ ಒಂದು ನಡೆದ ಚಿಂತೆ ಉಂಟು ಮಾಡಿದೆ ಮೇಡಮ್. ನೀರು ನಿಲ್ಲುವ ಸಾಧ್ಯತೆಗಳಿದೆಯಾ ಯೋಗೇಶ್ ಅವರೇ? ಹೌದು ಮೋನಮ್ಮ, ಯಾಕಂದ್ರೆ ಹೌದು ಸರ್, ಯಾಕೆಂದ್ರೆ ಅಲ್ಲಿ ಪರಿಸ್ಥಿತಿ ಅಂದ್ರೆ ನಾವು ಕಳೆದ ಬಾರಿ ಕೂಡ ನಮ್ಮ ಇದು ಲೈವ್ ಡಿಸ್ಕಷನ್ ಅಲ್ಲಿ ನಾವು ಮಾತಾಡುವಾಗ ಅದೇ ಡಿಸ್ಕಷನ್ ನಲ್ಲಿ ನಾವು ಕೂಡ ಹೇಳಿದ್ದೆವು. ಯಾಕೆಂದ್ರೆ ಅದು ತಗ್ಗು ಪ್ರದೇಶ ಆಗಿಕೊಂಡು ಮತ್ತೆ ಅಲ್ಲಿ ನದಿಯ ಹತ್ತಿರದಲ್ಲಿ ನದಿಗೆ ಮತ್ತೆ ಅಲ್ಲಿ ಒಂದು ಬ್ರಿಡ್ಜಿಗೆ ವಾಟರ್ ಲೆವೆಲ್ ನೋಡಿದ್ರೆ 1 ಮೀಟರ್ ಹೈಟ್ ಅಲ್ಲಿ ನಮ್ದು ಈ ರೋಡ್ ಇರೋದು. ಅದರಿಂದಾಗಿ ನೀರು ಒಂದು ವೇಳೆ ಅಲ್ಲಿ ಇದು ಮಳೆಗಾಲದಲ್ಲಿ ನೀರು ರೋಡ್ಗೆ ಬರುವ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ನಮ್ಗೆ ಜನರ ಎಲ್ಲರ ಅಭಿಪ್ರಾಯ ನಮ್ಗೆ ಸಹ ಕಾಣ್ತುಂಟು. ಆದ್ರೆ ಕೂಡ ಇಲ್ಲಿಂದ ಪೈಪ್ ಲೈನ್ ಹಾಕಿದ್ದಾರೆ. ಇಲ್ಲಿ ಒಂದು ವೇಳೆ ನೀರ್ ನಿಂತ ಸಹ ಅಲ್ಲಿಂದ ಒಂದು ಪೈಪ್ ಲೈನ್ ಹಾಕಿದ್ದಾರೆ ಅಲ್ಲಿ ನೀರು ಹೋಗ್ಲಿಕ್ಕೆ. ಆದ್ರೆ ಸಹ ಅದು ರಿಟರ್ನ್ ಬಂದ್ರೆ ಒಂದು ವೇಳೆ ನೀರು ನಿಲ್ಲುವ ಸಾಧ್ಯತೆ ಉಂಟು. ಮತ್ತೊಂದು ಅಲ್ಲಿ ಮೊಯ್ಲಿ ಕೆರೆ ಅಂತ ಉಂಟು. ಅದು ಯಾಕೆಂದ್ರೆ ಒಂದು ಕೆರೆ ಅದು ನಮ್ಮ ಈ ರೋಡಿಂದ ಹೈಟ್ ಅಲ್ಲಿ ಉಂಟು ಆ ಕೆರೆ. ಅಲ್ಲಿ ಸಹ ನೀರು ಹೆಚ್ಚಾಗಿ ಅಲ್ಲಿ ನೀರಿನ ಒಳ ಹರಿವು ತುಂಬಾ ಉಂಟು. ಅದಾಗಿ ಆ ಎಲ್ಲಾ ಸೇರಿದ್ರೆ ಒಂದು ಮುಂದಿನ ಮಳೆಗಾಲದಲ್ಲಿ ನೀರು ನಿಲ್ತದ ಅಂತ ಒಂದು ನಮ್ಗೆ ಒಂದು ಟೆನ್ಷನ್. ಯಾಕಂದ್ರೆ ನಾವು ಪಡೀಲ್ ಮತ್ತೆ ಪಂಪ್ ಬೇರೆ ಬೇರೆ ನೋಡಿದ್ದೇವೆ. ಅದರಿಂದಾಗಿ ಈ ಪ್ರದೇಶ ಕೂಡ ನಮ್ಗೆ ಹೆದರಿಕೆ ಉಂಟು. ನಾವು ಆಶಾವಾದಿಗಳಾಗಿದ್ದೇವೆ ಅಂತ ಒಂದು ಘಟನೆ ಬರ್ಬಾರ್ದು ಅಂತ ಹೇಳ್ಕೊಂಡು ಬಂದ್ರೆ ಮಾತ್ರ ನಮ್ಗೆ ಅಲ್ಲಿ ನಾವು ಇನ್ನೊಂದು ರೀತಿಯ ಹೋರಾಟವನ್ನು ಮಾಡ್ಬೇಕಂತ ಪರಿಸ್ಥಿತಿ ಬರ್ತದೆ ಮೇಡಮ್. ಅಲ್ಲ, ಈ ಅಂಡರ್ ಪಾಸ್ ಇದ್ದು ಕಾಮಗಾರಿ ಆಗ್ತಾ ಇರುವಾಗಲೇ 7-8 ಮಳೆಗಾಲಗಳು ಕಳೆದು ಹೋಗಿದೆ. ಆ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ಅಲ್ಲಿ ನೀರು ನಿಂತು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. 4 ತಿಂಗಳು ಅದರಿಂದಾಗಿ ಸ್ಟಾಪ್ ಆಗಿತ್ತಲ್ಲ. ಮೊನ್ನೆ ಕೂಡ ಒಂದು ಟಿವಿಯಲ್ಲಿ ಲೈವ್ ಅಲ್ಲಿ ನಾನು ಮತ್ತೆ ಸ್ಮಾರ್ಟ್ ಸಿಟಿ MD ಇವರು ಅರುಣ್ ಪ್ರಭಾರ್ ಅವರ ಡಿಸ್ಕಷನ್ ಕೂತಿದ್ದೆವು. ಅದು ಆಗಲೇ ಅವರು ಪಬ್ಲಿಕ್ ಅಲ್ಲಿ ಲೈವ್ ಅಲ್ಲಿ ಅವರು ಎಕ್ಸೆಪ್ಟ್ ಮಾಡಿದ್ರು. ಒಂದು ಟಿವಿ ವಾಹಿನಿಯಲ್ಲಿ ಲೈವ್ ಇತ್ತು. ನಾನು ಇದು ಹೋರಾಟಗಾರರಾಗಿ ನಾನು ಕೂತಿದ್ರು, ಅವರು ಆಡಳಿತ ಪರವಾಗಿ ಅವ್ರನ್ನೇ ಇದು ಕೂತ್ಕೊಂಡು ಲೈವ್ ಡಿಸ್ಕಷನ್ ಇತ್ತು ಒಂದು ಟಿವಿ ಚಾನಲ್ ಅಲ್ಲಿ. ಆಗ ಅವರೇ ಒಪ್ಪಿದ್ದಾರೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಕಳೆದ ಮಳೆಗಾಲದಲ್ಲಿ ಕೂಡ ಇಂತ ಮಳೆಗಾಲ ಸಂದರ್ಭದಲ್ಲಿ ನಾವು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. 4 ತಿಂಗಳು ಇದರಿಂದಾಗಿ ಅಲ್ಲಿ ನೀರು ನಿಂತು ಮತ್ತೆ ಮಣ್ಣೆಲ್ಲ ಒಯ್ಗೆ ನಿಂತು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದರಿಂದಾಗಿ ವಿಳಂಬ ಆಗಿತ್ತು ಅಂತ ಅದು ಸಹ ಒಂದು ಕಾರಣ ಅಂತ ವಿಳಂಬ ಆಗ್ಲಿಕ್ಕೆ ಅವ್ರು ಸಾರ್ವಜನಿಕ ಒಪ್ಪಿಕೊಂಡಿದ್ದಾರೆ. ಈಗ ರಸ್ತೆ ಅಡಿಭಾಗದಲ್ಲಿ ಪೈಪ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಹೌದೌದು. ಆ ಪೈಪಿನ ಮೂಲಕ ಹೋಗುವ ನೀರು ನೇರವಾಗಿ ನದಿಗೆ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರಾ? ಮಾಡಿದ್ದಾರೆ. ಹಾಗಾದ್ರೆ ನೀರು ಸರಾಗವಾಗಿ ಹರಿದು ಹೋಗಬಹುದು, ಹೋಗ್ತದೆ. ಆದ್ರೆ ಒಂದು ಟೆನ್ಷನ್ ಅಂದ್ರೆ ಒಂದು ವೇಳೆ ನಾವು ನದಿಯಲ್ಲಿ ಒಂದು ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ನೀರು ಇದು ಏರಿಳಿದ ಸಂದರ್ಭದಲ್ಲಿ ನಮ್ಮ ಈ ಸೈಡ್ ವಾಪಸ್ ನೀರು ಬಂದ್ರೆ ಅದು ಕಷ್ಟ. ಅದು ಪೈಪ್ ವಾಪಸ್ ನೀರು ರಿಟರ್ನ್ ಹೊಡೆದ್ರೆ ನೀರಿನ ಬರತದ ಸಂದರ್ಭದಲ್ಲಿ ಅದೇ ಒಂದಂದ್ರೆ ನಮ್ಗೆ ಈಗ ನಾವು ಮೊನ್ನೆ ಸಹ ರಿಕ್ವೆಸ್ಟ್ ಮಾಡಿದ್ದೇವೆ ಸರ್ ಅವ್ರ ಹತ್ರ. ಯಾಕಂದ್ರೆ ದಯವಿಟ್ಟು ನಿಮ್ಮ ತುಂಬಾ ಟೆಕ್ನಾಲಜಿ ಬಂದಿದೆ ಇವತ್ತು. ಸಮುದ್ರದಲ್ಲಿ ಕೂಡ ಟ್ರೈನ್ ಅನ್ನು ಓಡಿಸುವಂತ ಟೆಕ್ನಾಲಜಿ, ನೀವು ದಯವಿಟ್ಟು ಎಂತಾದ್ರೂ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಅಥವಾ ಅಲ್ಲಿಂದ ನೀರೊಂದು ಫ್ಲೋ ಮಾಡುವಂತದ್ದು ಬೇರೆ ಬೇರೆ ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಈಗಲೇ ಮಾಡಿದ್ರೆ ಮಳೆಗಾಲದಲ್ಲಿ ಇನ್ನೂ ಸಹ ಮಳೆಗಾಲ ಬರ್ಲಿಕ್ಕೆ ಒಂದು 4 ತಿಂಗಳುಂಟು. ಈ 4 ತಿಂಗಳಲ್ಲಿ ನೀವು ಅದಕ್ಕೆ ಏನಾದ್ರು ಪರ್ಯಾಯವಾದ ಒಂದು ಪೂರ್ವವಾಗಿ ಒಂದು ಯೋಚನೆ ಮಾಡಿಕೊಂಡು ಒಂದು ಕಾರ್ಯರೂಪವಾದ ಒಂದು ತಾಂತ್ರಿಕ ಒಂದು ಯಾವ್ದಾದ್ರು ಐಡಿಯಾ ಮಾಡಿದ್ರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆಲ್ಲ. ಲಾಸ್ಟಿಗೆ ಇದು ಎಂತ ಸಮಸ್ಯೆ ಬಂದ ನಂತರ ನಾವು ಬೊಬ್ಬೆ ಹಾಕೋ ಬದಲು ಈಗ 4 ತಿಂಗಳು 4-5 ತಿಂಗಳ ಟೈಮ್ ಉಂಟು ಈಗ ಮಳೆಗಾಲಕ್ಕೆ. ಅದೇ ಮೊದಲಲ್ಲಿ ಯಾವ್ದಾದ್ರು NIT ಅಥವಾ ತುಂಬಾ ವಿಜ್ಞಾನಿಗಳಿದ್ದಾರೆ ಇದ್ರ ಬಗ್ಗೆ ಟೆಕ್ನಾಲಜಿ, ಅವರನ್ನ ಒಂದು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡುವಾಗ ಅದಕ್ಕೆ ಅಂತ ಒಂದು ವಿಜ್ಞಾನಿಗಳ ಒಂದು ಅಭಿಪ್ರಾಯ ತಗೊಂಡ್ರೆ ತುಂಬಾ ಒಳ್ಳೇದಲ್ಲ ಸರ್. ಹಾಗೆ ಈ ರೈಲ್ವೆ ಅಂಡರ್ ಪಾಸ್ ನಿಂದ ಎಷ್ಟು ಉಪಕಾರ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ಸ್ವಲ್ಪ ಅಲ್ಲ ಸರ್, ತುಂಬಾ ಉಪಕಾರ ಉಂಟು. ಇಡೀ ನಿನ್ನೆ ಕೂಡ ನಮ್ಮ ವೇದಿಕೆಯಲ್ಲೇ
ಸ್ಪೀಕರ್ ಸಾಹೇಬರು ಅದೇ ಮಾತನ್ನು ಹೇಳಿದ್ರು. ಸ್ಪೀಕರ್ ಸಾಹೇಬ್ರೆ ಅವರೇ ಹೇಳಿದ್ರು, ನಾನು ಹಲವಾರು ಬಾರಿ ನಂಗೆ ತುಂಬಾ ಕಷ್ಟ ಬಂದಿದೆ, ನಾನು ಇದ್ರಲ್ಲಿ ಸಿಕ್ಕಾಕೊಂಡಿದ್ದೇನೆ. ಆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಮತ್ತೆ ನಾನು ನಂತರದ ದಿನದಲ್ಲಿ ನಾನೆಂತ ಮಾಡ್ತಿದ್ದೆ ಅಂದ್ರೆ, ನಾನು ಹೈವೇ ಅಲ್ಲಿ ತೊಕ್ಕೊಂಡಿದ್ದ ಪಾಸ್ ಆಗೋಗಲೇ ನಾನು ಅಲ್ಲಿ ಒಂದು ಅಂಗಡಿದೊಂದು ನಂಬರ್ ತಗೊಂಡಿದ್ದೇನೆ. ಆ ಗೇಟ್ ಹತ್ರದ್ದು ಆ ನಂಬರ್ಗೆ ಫೋನ್ ಮಾಡಿ ನಾನು ಅಲ್ಲಿ ಗೇಟ್ ಹಾಕದಿದ್ರೆ ಮಾತ್ರ ನಾನು ಬರ್ತಿದ್ದೆ, ಇಲ್ಲದೆ ಅಂತ ಒಪ್ಪಿಕೊಂಡಿದ್ದೆ. ಸಾರ್ವಜನಿಕವಾಗಿ ಸಭೆಯಲ್ಲಿ ವೇದಿಕೆಯಲ್ಲೇ ಒಪ್ಪಿಕೊಂಡಿದ್ದಾರೆ ಸರ್ ಅವರು ಹೇಳಿದ್ದಾರೆ. ಹಾಗಾದ್ರಿಂದ ಮಂಗಳೂರು ನಗರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲರಿಗೆ ಕೂಡ ಇವತ್ತು ನಿಯರೆಸ್ಟೆಡ್. ಯಾಕೆಂದ್ರೆ ತುಂಬಾ ಜನ ಈಗ ನಿನ್ನೆ ಮಮತಾ ಗಟ್ಟಿ ಅವ್ರ ನಿನ್ನೆ ಮಾತಾಡ್ತಾಗೆ ಹೇಳಿದ್ರು ಅದೇ ವಿಷಯ. ಯಾಕೆಂದ್ರೆ ನಮ್ಗೆ ತುಂಬಾ ಸಂದರ್ಭದಲ್ಲಿ ಕಷ್ಟ ಆಗ್ತಿತ್ತು ಎಲ್ಲರಿಗೆ ಸಹ. ಯಾಕಂದ್ರೆ ಈ ಪ್ರದೇಶದಲ್ಲಿ ಹೋಗುವ ಪ್ರತಿಯೊಬ್ಬರಿಗೆ ಸಹ ಒಂದು ಉಪಕಾರ ಆಗಿದೆ. ಯಾಕಂದ್ರೆ ನಿನ್ನೆ ನಂಗೆ ಒಂದು ಮಂಗಳೂರಿಂದ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ನಂಗೆ ಮುಡಿಪುಗೆ ಕಾರ್ಯಕ್ರಮ ಮಧ್ಯಾಹ್ನ ನನಗೆ ಅಟೆಂಡ್ ಆಗ್ಬೇಕು ಅನಂತೂರ್ ಒಂದು ಟೆಂಪಲ್ ಅಲ್ಲಿ. ನಂಗೆ ನಿಜವಾಗಿ ಅದೇ ಇದು ಕಂಪೈಲ್ ಆಗಿ ಹೋಗಿದ್ರೆ ಕಷ್ಟ ಆಗ್ತದೆ. ಆದ್ರೆ ನಾನು ಅದೇ ರೂಟ್ ಅಲ್ಲಿ ಹೋದ್ರಿಂದಾಗಿ ನಮ್ಗೆ ತುಂಬಾ ಕನಿಷ್ಠ ಪಕ್ಷ ಒಂದು 15 ರಿಂದ 20 ಮಿನಿಟ್ ನಮ್ಗೆ ಸೇವ್ ಆಗ್ತದೆ ಸರ್. ಸಾಮಾನ್ಯವಾಗಿ ನಿಮಗೆ ಉಳ್ಳಾಲ ಬ್ರಿಡ್ಜ್ನಿಂದ ಪಂಪೆಲ್ಗೆ ರೀಚ್ ಆಗುವ ಆ ಸಮಯದಲ್ಲಿ ನೀವು ಈ ರಸ್ತೆಯಾಗಿ ಬಂದ್ರೆ ಸ್ಟೇಟ್ ಬ್ಯಾಂಕ್ ರೀಚ್ ಆಗ್ಬೋದು ಅಂತ ಕಾಣ್ತದೆ ಅಲ್ವಾ? ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಮಂಗಳದೇವಿ ಆಗಿರ್ಬೋದು, ಅಥವಾ ಅತ್ತವರ ಆಗಿರ್ಬೋದು, ಎಲ್ಲಾ ಸರೌಂಡಿಂಗ್ ನಮ್ಗೆ ಎಲ್ಲರಿಗೂ ಕೂಡ ಆ ಸರೌಂಡಿಂಗ್ಗೆ ತುಂಬಾ ಸಹಾಯ. ಮತ್ತೊಂದು ಯಾಕೆಂದ್ರೆ ನಮ್ಮ ಈ ಪಂಪಾಯಿಲ್ ಹತ್ರ ಆಗಿರ್ಬೋದು ಅಥವಾ ಈ ಎಕ್ಕೂರು ಅಲ್ಲೆಲ್ಲ ಇದು ಹೆಚ್ಚಾಗಿ ಕೆಲಸ ಬ್ಲಾಕ್ ಇರ್ತದೆ, ಅದೆಲ್ಲ ತಪ್ಪಿಸುವಂತ ಸಾಧ್ಯತೆ ಇದೆ. ಇಲ್ಲದ್ರೆ ಆ ಕಂಕನಾಡಿಯಿಂದ ಬೈಪಾಸ್ ಅಲ್ಲಿ ಹೋಗುವಾಗ ಹೆಚ್ಚಾಗಿ ಬ್ಲಾಕ್ ಇರ್ತದೆ, ಅಲ್ಲಿ ಒಂದು ಸಿಗ್ನಲ್ ಸಿಗ್ತದೆ. ಅದರಿಂದಾಗಿ ತುಂಬಾ ಒಂದು ಸೇವ್ ಆಗ್ತದೆ ಸರ್. ಹಾಗೆ ಒಟ್ಟಾರೆಯಾಗಿ ಮಂಗಳದೇವಿ ಪರಿಸರ ಇರ್ಬೋದು, ಮರುಗನಸಗೇಶ್ವರ ಪರಿಸರ, ಮಾರಣಮಿಕಟ್ಟೆ, ಈ ಪರಿಸರದ ಎಲ್ಲಾ ರಸ್ತೆಗಳು ಅಗಲೀಕರಣಗೊಂಡಿದೆ, ಮೇಲ್ದರ್ಜೆಗೆ ಏರಿದೆ ಅಲ್ವಾ? ಹೌದು, ಅದಕ್ಕೆ ಇದೊಂದು ಪೂರಕವಾಯಿತು ಅಂತ ಹೇಳ್ತೀರಿ? ಹೌದೌದು. ಯಾಕಂದ್ರೆ ಹೊರಗೆ ಬರ್ಲಿಕ್ಕೆ ಒಂದು ಉತ್ತಮ ರಸ್ತೆ. ಕೆಲವು ಸಲ ಈಗ ನಮ್ಮ ಕೆಲವು ಸಲ ಪಂಪ್ ಆಯಿಲ್ ಅಲ್ಲಿ ಮಳೆಗಾಲದಲ್ಲಿ ನೀರು ನಿಂತು ಕಳೆದ ಬಾರಿ ಸಮಸ್ಯೆ ಆಗಿದೆ. ಅಂತ ಸಂದರ್ಭದಲ್ಲಿ ಹೆಚ್ಚಿನ ಬಸ್ ಆಗಿರ್ಬೋದು, ಅಂಜೆ ಆಚೆಯಿಂದ ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು ಆಚೆಯಿಂದ ಬರುವವರಿಗೆ ಇದೊಂದು ಆಲ್ಟರ್ನೇಟಿವ್ ಆಗಿ ಅವರಿಗೆ ತೊಕ್ಕೊಟ್ಟು ಅಥವಾ ಉಳ್ಳಾಲ ಅಥವಾ ಕೇರಳ ಪ್ರದೇಶಗಳಿಗೆ ಒಂದು ಪೊಲೀಸರಾಗಿರ್ಬೋದು, ಟ್ರಾಫಿಕ್ ನವರು ವ್ಯವಸ್ಥೆ ಕೊಡ್ಬೋದು. ನೀವು ಆ ರಸ್ತೆಯನ್ನು ನೀವು ಆಯ್ದುಕೊಳ್ಳಿಂದ ಹೇಳಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಇಲ್ಲಾಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಪಂಪ್ ಆಯಿಲ್ ಅಲ್ಲಿ ನೀರೊಂದು ನಿಲ್ತದೆ, ಎಲ್ಲರಿಗೆ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಹೆಚ್ಚಿನವರು ಆ ಸಂದರ್ಭದಲ್ಲಿ ಇದೇ ರೂಟ್ ಅನ್ನು ಇನ್ನು ಮಂಗಳೂರಿನವರು ಉಪಯೋಗಿಸುವ ಸಾಧ್ಯತೆ ಉಂಟು ಸರ್. ಇನ್ನು ಮುಂದಿನ ದಿನಗಳಲ್ಲಿ ಕರಾವಳಿ ಜಂಕ್ಷನ್ ನಿಂದ ಪಂಪಲ್ ಜಂಕ್ಷನ್ ಆ ರಸ್ತೆ ಅನ್ನ ಮೇಲ್ದರ್ಜೆಗೆ ಏರಿಸುವಂತ ಪ್ರಸ್ತಾಪ ಇದೆ. ಆಗ ಇದು ಪರ್ಯಾಯ ರಸ್ತೆಯಾಗಿ ಬಳಕೆ ಆಗ್ಬೋದಲ್ವಾ? ಹೌದೌದು ಸರ್, ಹೌದೌದು. ತುಂಬಾ ತುಂಬಾ ಉಪಕಾರ. ಯಾಕಂದ್ರೆ ಕೇವಲ ನಮ್ಮ ಮುಡಿಪು ಪ್ರದೇಶ ಆಗಿರ್ಬೋದು ಅಥವಾ ನಮ್ಮ ಕೇರಳ ಆಗಿರ್ಬೋದು ಅಥವಾ ಉಳ್ಳಾಲ ಪ್ರದೇಶ ಎಲ್ಲರಿಗೆ ಸಹ ಒಂದು ತುಂಬಾ ಒಂದು ಅಗತ್ಯದ ಪ್ರದೇಶ. ಯಾಕಂದ್ರೆ ಇವತ್ತು ಬಂದರ್ ಆಗಿರ್ಬೋದು, ಯಾಕಂದ್ರೆ ಮೇನ್ ಇರುವಂತ ಎಲ್ಲ ಪ್ರದೇಶಗಳು ಆಗಿರ್ಬೋದು. ಈಗ ನಮ್ದು ಮೊದಲಿನ ಡಿಸಿ ಆಫೀಸ್ ಈಗ ಬೇರೆ ಕಡೆ ಶಿಫ್ಟ್ ಆಗಿದೆ. ಆದ್ರೆ ಅಲ್ಲಿ ಇರುವಂತ ಮಿನಿ ವಿಧಾನಸೌಧ ಆಗಿರ್ಬೋದು ಅಥವಾ ನೆಹರು ಮೈದಾನ ಆಗಿರ್ಬೋದು ಅಥವಾ ಬಂದರ್ ಪ್ರದೇಶ ಆಗಿರ್ಬೋದು, ಧಕ್ಕೆ ಆಗಿರ್ಬೋದು, ಎಲ್ಲರಿಗೆ ಸಹ ಅದು ತುಂಬಾ ಅಗತ್ಯದ ಒಂದು ಪ್ರದೇಶ ಸರ್. ಅಲ್ಲ, ಮಂಗಳೂರಲ್ಲಿ ಇನ್ನೂ ನಡೆಯಲೇಬೇಕಾದಂತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಖ್ಯವಾಗಿ ಇದನ್ನು ಯಾವುದನ್ನು ಗುರುತಿಸಿದೆ ಯೋಗೇಶ್ ಅವರೇ? ಈಗ ನಮ್ಗೆ ಈಗ ಇನ್ನೊಂದು ಟೆನ್ಷನ್ ಹಂಗೆ ಅಂದ್ರೆ ಎಲ್ಲರೀಗ ಮೊನ್ನೆ ತಾನೇ ನಮ್ಗೆ ಈಗ ಒಂದು 10-15 ದಿನದಿಂದ ನಮ್ಗೆ ಈಗ ಪುನಃ ಇನ್ನೊಂದು ಬೇಡಿಕೆ ಬಂದಿದೆ. ಹೇಗೂ ನೀವು ಅದರ ಬಗ್ಗೆ ಹೋರಾಟದಲ್ಲಿ ನೀವು ಯಶಸ್ವಿ ಆಗಿದ್ದೀರಾ, ದಯವಿಟ್ಟು ನಮ್ದು ಇವತ್ತು ಪಾಂಡೇಶ್ವರದ ಹತ್ರದ ಒಂದು ಗೇಟಿನ ವಿಷಯದಲ್ಲಿ ಒಂದು ಮಾಡ್ಲಿಕ್ಕೆ ಒಂದು ಹೋರಾಟ ಮಾಡಿ, ರೈಲ್ವೆ ಗೇಟ್ ಒಂದು ಹೋರಾಟ ಮಾಡಿ ಸರ್ ಅಂತ ಹೇಳ್ಕೊಂಡು ಎಲ್ಲ ಈಗ ಒತ್ತಾಯ ಬರ್ತಾ ಉಂಟು. ಯಾಕಂದ್ರೆ ಈಗ ಅಲ್ಲಿ ಒಂದು ಕಷ್ಟ, ಯಾಕಂದ್ರೆ ಒಂದು ಅಟ್ಲೀಸ್ಟ್ ಆ ಎರಡು ಜಾಗದಲ್ಲಿ ಎಲ್ಲಿ ನಮ್ಮ ವೈಗೆ ಬಜಾರ್ ಮತ್ತೆ ನಮ್ಮ ಪಾಂಡೇಶ್ವರ ಎರಡು ಕಡೆ ಗೇಟ್ ಉಂಟು. ಆ ಎರಡು ಗೇಟ್ ಅಲ್ಲಿ ಒಂದು ಗೇಟ್ ಆದ್ರೂ ಕೂಡ ಅಟ್ಲೀಸ್ಟ್ ಅಲ್ಲಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೆ ಉಪಕಾರ ಆಗ್ತದೆ. ಈಗ ಎರಡು ಕಡೆ ನಾವೀಗ ಅಲ್ಲಿಂದ ಮಂಗಳದೇವಿಯಿಂದ ಸ್ಟೇಟ್ ಬ್ಯಾಂಕ್ ಹೊರಡ್ಬೇಕಾದ್ರೆ ಅದೊಂದು ನಮ್ಗೆ ವಿಘ್ನ. ಬೇರೆ ಯಾವ್ದು ಈಗ ಇಲ್ಲಿಂದ ಹೊರಟ್ರೆ ಸಹ ಅಲ್ಲಿ ಪಾಂಡೇಶ್ವರ ಮತ್ತೆ ನಮ್ಗೆ ವೈಗೆ ಬಾಜಾರ್ ಎರಡು ರೂಟ್ ಅಲ್ಲಿ ಸಹ ನಾವು ಮಂಗಳೂರು ತಲುಪಲಿಕ್ಕೆ ಕಷ್ಟ ಆಗ್ತದೆ. ಆಗ ಎಂತ ಮಾಡ್ಬೇಕಾಗ್ತದೆ, ನಾವು ಆಟೋಮೆಟಿಕಲಿ ನಾವು ಎಲ್ಲರ ಸಹ ಜನರು ಇದನ್ನು ನಮ್ಮ ಹತ್ತಾವರವನ್ನು ರೂಟ್ ಅನ್ನು ಒಂದು ಆಯ್ದುಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಆಗ ಈಗ ಅಲ್ಲಿನ ಗೂಡ್ ಶೆಡ್ ಅನ್ನ ಉಳ್ಳಾಲಕ್ಕೆ ಟ್ರಾನ್ಸ್ಫರ್ ಮಾಡುದು ಅಂತ ಹೇಳಿ ಪ್ರಸ್ತಾಪನೆ ಇತ್ತಲ್ಲ? ಹೌದೌದು, ಅದು ಆಗಿದೆ, ಕೆಲಸ ಆಗಿದೆ, ಆಲ್ರೆಡಿ ಕೆಲಸ ಆಗ್ತಾ ಉಂಟು. ಸೋಮೇಶ್ವರದ ಹತ್ರ ಅಲ್ಲಿ ಗೂಡ್ ಶೆಡ್ ವ್ಯವಸ್ಥೆ ಆಗ್ತಾ ಉಂಟು. ಆದ್ರೆ ಕೂಡ ಇಲ್ಲಿ ಈಗ ಅದೊಂದು ಪರ್ಮನೆಂಟ್ ಆಗಿ ಇಲ್ಲಿ ಶಿಫ್ಟಿಂಗ್ ಮಾಡುವಂತ ವ್ಯವಸ್ಥೆ ಆಗ್ಲಿಲ್ಲ. ಕಳೆದ ಬಾರಿ ನಾವು ಅಲ್ಲಿ ಲತೀಫ್ ಕಂದಕ್ರ ಅವರು ಅಲ್ಲಿ ಕಾರ್ಪೊರೇಟರ್ ಅವರು ನಮ್ಗೆ ಮತ್ತೆ ಅಲ್ಲಿ ಜೊರೋಜ
ರುಜಾರಿಯೋ ಶಾಲೆಯ ಅಲ್ಲಿ JB ಕ್ರಾಫ್ಟ್ ಮತ್ತೆ ಅಲ್ಲಿಯ ಫಾದರ್ ಅವರು ಆ ಟೈಮ್ ಅಲ್ಲಿ ಒಂದ್ಸಲ ಹಲವು ವರ್ಷಗಳ ಹಿಂದೆ ನಮ್ಗೆ ಬೇಡಿಕೆ ಅಲ್ಲಿ ಗೂಡ್ ಶೆಡ್ ಅಲ್ಲಿ ತುಂಬಾ ಜನರಿಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದಾಗ ನಾವು ಒಂದು ಹೋರಾಟಗಳನ್ನ ಮಾಡಿಕೊಂಡಿದ್ದೆವು. ಮಾಡಿಕೊಂಡ ನಂತರ ಆನಂತರ ಅದು ಸ್ವಲ್ಪ ಪ್ರೋಸೆಸ್ ಬಂದಿದೆ. ಈಗ ನಾವು ಒಂದ್ ವೇಳೆ ಇದಕ್ಕೆ ಒಂದು ಸೊಲ್ಯೂಷನ್ ಆಗ್ಬಹುದಂತ ನಮ್ಮ ಭಾವನೆ ಸರ್. ಹಲೋ ಸರ್. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಇವಿಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಹಲೋ ಹಲೋ ಸರ್ ಮೇಡಮ್ ಕೇಳ್ತಿಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್ ಇವಿಷ್ಟು ಮಾಹಿತಿ ನೀಡಿದ್ದಕ್ಕೆ. ಹಲೋ 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 ಕ್ಲಿಯರ್ ಇಲ್ಲ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್ ಇವಿಷ್ಟು ಮಾಹಿತಿಯನ್ನ ನೀವು ನಮ್ಗೆ ನೀಡಿದ್ದಕ್ಕೆ. ಓಕೆ ಧನ್ಯವಾದ ಮೇಡಮ್. ಧನ್ಯವಾದ. ಮತ್ತೊಂದು ನಾವು ವಿವೋ ಚಾನೆಲ್ಗೆ ತುಂಬಾ ನಾವು ಧನ್ಯವಾದ ಕೊಡ್ತಿದ್ದೇವೆ. ನಮ್ಮ ಹೋರಾಟದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಪ್ರತಿ ಹೋರಾಟದಲ್ಲಿ ಕೂಡ ತುಂಬಾ ಬೆಂಬಲ ನೀಡಿದ ನಮ್ಗೆ ಚಾನೆಲ್ ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಸರಿ, ಹೇಳಿದ್ರು ಅಂದ್ರೆ ಇವರು ಮಳೆಗಾಲದೊಂದೇ ಹೇಳ್ತಾ ಇದಾರಲ್ಲ ಸರ್. ಈ ಅಲ್ಲ, ಮಳೆಗಾಲಕ್ಕೆ ಅಲ್ಲ, ನೀರು ಇಲ್ಲಿ ನಿಲ್ಲುತ್ತೆ ಅಂತ ಆದ್ರೆ ಇವ್ರು ಮುಂಚಿತವಾಗಿ ಅದನ್ನ ನೋಡ್ಬೇಕಲ್ವಾ? ನೋಡಬೇಕು. ಅದರ ಬಗ್ಗೆ ಈಗ ಏನು ಅವರು ಅದರ ಸಂಬಂಧಪಟ್ಟ ಇಂಜಿನಿಯರ್ಗಳು ಹೇಳೋದು ಏನಂತ ಹೇಳಿದರೆ, ನಾವು ಅಲ್ಲಿ 2 ಪೈಪ್ ಹಾಕಿದ್ದೇವೆ, ನೀರು ಅದರಲ್ಲಿ ಹರಿದು ಹೋಗ್ತದೆ, ಅದು ನೇರವಾಗಿ ನದಿಗೆ ಹೋಗ್ತದೆ, ಅಲ್ಲಿ ನೀರು ನಿಲ್ಲುವುದಿಲ್ಲ ಎನ್ನುವಂಥ ಭರವಸೆ ಅವರ ಹತ್ರ ಇದೆ. ಆದರೆ ಸಂಶಯಗಳಿದೆ. ಯಾಕಂತ ಹೇಳಿದರೆ ಪಡೀಲ್ ಅಂಡರ್ ಪಾಸ್ ಇರ್ಬೋದು, ಬಜಾಲ್ ಅಂಡರ್ ಪಾಸ್ ಇರ್ಬೋದು, 2 ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ತಾ ಇದೆ. ಎಷ್ಟು ಅಡಿ ನೀರು ನಿಲ್ತದೆ ಅಂತ ಹೇಳಿದರೆ 7-8 ಅಡಿಗಳಷ್ಟು ನೀರು ನಿಲ್ತಾ ಇದೆ ಮಳೆ ಬಂದರೆ. ಈಗ ಬಜಾಲ್ ಅಂಡರ್ ಪಾಸ್ನಲ್ಲಿ ನೀರನ್ನು ಹೊರಗೆ ತೆಗೆಯಲಿಕ್ಕೆ ಅಲ್ಲಿ ಪಂಪ್ ಹಾಕಲಾಗಿದೆ. ಆ ಪಂಪ್ ಸ್ಟಾರ್ಟ್ ಮಾಡಿ ನೀರನ್ನು ಹೊರಗೆ ತೆಗೆಯಬೇಕು, ಇಲ್ಲದೆ ಬಸ್ಸುಗಳು ಓಡಾಟಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತು ಬೇರೆ ಯಾವುದೇ ವಾಹನಗಳನ್ನು ಓಡಾಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅವರು ಆಚೆ ಜಲ್ಲಿಗುಡ್ಡೆ ಮೂಲಕ ಅಲ್ಲೊಂದು ರಸ್ತೆ ಇದೆ, ಆ ರಸ್ತೆಯ ಮೂಲಕ ಆ ಕಡೆ ಹೋಗಬೇಕು, ಇಲ್ಲದ್ರೆ ಕೂರಾಗಿ ಹೋಗಬೇಕಾದ ಅನಿವಾರ್ಯತೆ ಇದೆ. ಇದೇ ಪರಿಸ್ಥಿತಿ ಇಲ್ಲಿಯೂ ಬಂದರೆ ಆ ಸಂದರ್ಭದಲ್ಲಿ ಈಗ ಉಪಯೋಗ ಮಾಡ್ತಾ ಇದ್ರಲ್ಲ ಗೇಟ್ ಹಾಕುವಂಥ ಆ ರಸ್ತೆ ಇದೆಯಲ್ಲ, ಆ ರಸ್ತೆಯನ್ನು ಮುಚ್ಚಬಾರ್ದು ಅಂತ ಒಂದು ಪರ್ಯಾಯವಾಗಿ ಈಗ ಸದ್ಯಕ್ಕೆ ಈ ಮಳೆಗಾಲದವರೆಗೆ ಆ ರಸ್ತೆ ಇರಬೇಕು. ಅಲ್ಲಿವರೆಗೆ ನೀವು ಅದನ್ನು ರಸ್ತೆ ಮುಚ್ಚಬಾರ್ದು, ನೀವು ಗೇಟ್ ಹಾಕಿ, ಗೇಟ್ ಹಾಕಿ ರೈಲು ಹೋಗುವಾಗ ಗೇಟ್ ಹಾಕಲೇಬೇಕು ಅಂತ ಇದನ್ನು ಇಟ್ಕೊಳ್ಳಿ ಅಂತ ಹೇಳಿದರು. ಆದರೆ ಇದು ರಸ್ತೆ ಉದ್ಘಾಟನೆ ಆದ ಕೂಡಲೇ ಅಲ್ಲಿ ಆ ರಸ್ತೆಯನ್ನು ಅಗೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂತ ಹೇಳಿದರೆ ಈ ರಸ್ತೆ ಆದಮೇಲೆ ಆ ರಸ್ತೆ ಅನಿವಾರ್ಯತೆ ಇರುವುದಿಲ್ಲ ಅಂತ ಹೇಳಿ, ಅಂದರೆ ಮಳೆಗಾಲದವರೆಗೆ ಇರಬೇಕಂದ್ರೆ ಮಳೆಗಾಲ ಮುಗಿಯುವವರೆಗೆ ಇರಬೇಕು. ಯಾಕಂದರೆ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವ ಅಂತ ಹೇಳಿ ಅದಕ್ಕೆ ಬೇಕಾಗಿ ಅವರ ಒತ್ತಾಯ ಇದ್ದದ್ದು. ಆದರೂ ಅಧಿಕಾರಿಗಳು ಈ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ, ಅಲ್ಲಿ ನೀರು ನಿಲ್ಲುವುದಿಲ್ಲ ಅಂತ ಹೇಳಿ. ಇಲ್ಲಿಯವರೆಗೆ ಅವರ ಭರವಸೆ ಫಲಿಸದಂತ ನೋಡಬೇಕಿದೆ ಸರ್. ಹಾಗೆ ಇನ್ನೊಂದು ಸುದ್ದಿ ಇದೆ, ಅದನ್ನ ವಿರಾಮದ ನಂತರ ನೋಡೋಣ. ಇದೀಗ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. In the serene landscape of Deribile Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination. It's where your journey truly begins.
Kedar, High Living Luxury Homes by Mukund Realty. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal Ice Cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal Ice Cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.